ಉತ್ತರಾಖಂಡದ ಮಳೆ ನೆರೆ ಅನಾಹುತದಲ್ಲಿ ಸಾವು ಕಂಡವರ ಸಂಖ್ಯೆ 6ಕ್ಕೆ ಏರಿದೆ ಹಾಗೂ 190 ಜನರನ್ನ ರಕ್ಷಿಸಿದ್ದಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದವರು ಹೇಳಿದ್ದಾರೆ. ದರಾಲಿ ಎಂಬ ಹಳ್ಳಿ ಇತ್ತು ಎಂಬುದಕ್ಕೆ ಸಾಕ್ಷ್ಯವೇ ಇಲ್ಲದಂತಾಗಿದೆ ಎಂದು ಹಲವರು ಹೇಳಿದ್ದಾರೆ. ಅಲ್ಲೀಗ ಕಲ್ಲು ಮಣ್ಣು ರಾಶಿ ಬಿದ್ದಿದೆ. ಅಪಾರ ವಿತ್ತ ಹಾನಿ, ಪ್ರಾಣಹಾನಿ ಮತ್ತು ಸಂಪತ್ತು ನಷ್ಟವಾಗಿದೆ. 60ಕ್ಕೂ ಹೆಚ್ಚು ಕಟ್ಟಡಗಳು ಮುರಿದು ಬಿದ್ದಿವೆ. 25ರಷ್ಟು ಹೋಟೆಲ್ಗಳು ಮತ್ತು ಹೋಮ್ ಸ್ಟೇಗಳು ಕೊಚ್ಚಿ ಹೋಗಿವೆ. ರಕ್ಷಣಾ ಕಾರ್ಯಕರ್ತರು 190ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಿ ತಾತ್ಕಾಲಿಕ ನೆಲೆಗೆ ತಂದಿದ್ದಾರೆ. ರಸ್ತೆಗಳು ಕೊಚ್ಚಿ ಹೋಗಿ ಇಲ್ಲವೇ ಗುಡ್ಡ ಬಿದ್ದು ಕೆಲವು ಊರುಗಳ ಜನರು ಸಂಪೂರ್ಣ ಸಂಪರ್ಕದಿಂದ ದೂರವಾಗಿದ್ದಾರೆ. ಅಧಿಕೃತವಾಗಿ ಇನ್ನೂ 15 ಮಂದಿ ಏನಾದ್ರು ಎಂದು ತಿಳಿದು ಬಂದಿಲ್ಲ. ಒಟ್ಟು 80ರಷ್ಟು ಮಂದಿ ಪತ್ತೆಯಾಗಿಲ್ಲ ಎಂದು ಅನಧಿಕೃತವಾಗಿ ತಿಳಿದು ಬಂದಿದೆ. ಕಾಣೆಯಾದ ಕೆಲವು ಸೈನಿಕರ ಬಗೆಗೆ ಮಾಹಿತಿ ಲಭ್ಯವಾಗಿಲ್ಲ ಎಂದು ವರದಿಯಾಗಿದೆ. ಕಿರ್ಗಂಗಾ ನದಿಯು ಬೆಟ್ಟದಿಂದ ಮಣ್ಣು ಬಂಡೆಗಳನ್ನು ಕೆಳಗಣ ಊರುಗಳ ಮೇಲೆ ತಂದು ಸುರಿದು ಊರೇ ಕಾಣದಂತೆ ಮಾಡಿದೆ. ಉತ್ತರ ಕಾಶಿಯ ಕೇದಾರ್ ದೇವಾಲಯವು ಕೆಸರಿನಡಿ ಹೂತು ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಿ ಕಿನ್ನೌರ್ ಕೈಲಾಸ ಯಾತ್ರೆಯನ್ನ ರದ್ದುಪಡಿಸಲಾಗಿದೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.